ಉಡುಪಿ ಜಿಲ್ಲೆಯಾದ್ಯಂತ ಕಳೆದ 10 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಜಿಲ್ಲೆಯ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ. ಬ್ರಹ್ಮಾವರ ತಾಲೂಕಿನಲ್ಲಿ ಹರಿತಾ ಇರುವ ಸೀತಾ ನದಿ, ಮಟಪಾಡಿ, ನೀಲಾವರ, ಬೆಣ್ಣೆಕುದ್ರು, ಹನೇಹಳ್ಳಿ, ನೀಲಾವರ ಸಮೀಪ ನಿರ್ಮಿಸಿರುವ ಕಿಂಡಿ ಅಣೆಕಟ್ಟು ಕೂಡ ತುಂಬಿ ಹರಿತಾ ಇದೆ. ಭಾರೀ ಗಾತ್ರದ ಮರಗಳು ಕಸದ ಅಣೆಕಟ್ಟಿನಲ್ಲಿ ತುಂಬಿಕೊಂಡಿರೋದ್ರಿಂದ ನೀರು ಸರಾಗವಾಗಿ ಹರಿಯಲು ಅಡ್ಡಿಯಾಗ್ತಾ ಇದೆ. ಮನೆ ಮುಂಭಾಗದಲ್ಲಿಯೇ ಕೃತಕ ನೆರೆ ಹರಿದಾಡ್ತಾ ಇದೆ. ಜಿಲ್ಲೆಯಲ್ಲಿ ಗಾಳಿ ಮಳೆಯಿಂದ ಗ್ರಾಮೀಣ ನಗರ ಭಾಗದಲ್ಲಿ ಜನಜೀವನ ವ್ಯತ್ಯಯವಾಗಿದೆ. 8 ವಿದ್ಯುತ್ ಪರಿವರ್ತಕ, 69 ವಿದ್ಯುತ್ ಕಂಬಗಳು, 2.19 ಮೀಟರ್ ವಿದ್ಯುತ್ ತಂತಿ ಸಹಿತ ಮೆಸ್ಕಾಂಗೆ ಒಟ್ಟು 21.59 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ. ಬೈಂದೂರು ತಾಲೂಕಿನಲ್ಲಿ 5, ಕುಂದಾಪುರ 9, ಕಾಪು 2, ಬ್ರಹ್ಮಾವರ 3, ಉಡುಪಿ ತಾಲೂಕಿನಲ್ಲಿ 3 ಮನೆ ಸಹಿತ ಜಿಲ್ಲೆಯಲ್ಲಿ 22 ಮನೆಗಳಿಗೆ ಹಾನಿ ಉಂಟಾಗಿದೆ. ಕುಂದಾಪುರ, ಬೈಂದೂರು ಭಾಗದಲ್ಲಿ ದಿನವಿಡೀ ಮಳೆಯಾಗಿದ್ದು ಹಲವೆಡೆ ತಗ್ಗು ಪ್ರದೇಶ, ಕೃಷಿ ಭೂಮಿ ಜಲಾವೃತಗೊಂಡಿದೆ. ಇನ್ನು ಉಡುಪಿ, ಕಲ್ಯಾಣಪುರದಲ್ಲಿಯೂ ಕೂಡ ಸ್ವರ್ಣ ನದಿ ತುಂಬಿ ಹರಿತಾ ಇದ್ದು ಕುದ್ರು ಪ್ರದೇಶಗಳಲ್ಲಿ ನೆರೆ ಸೃಷ್ಟಿಯಾಗಿ ತೋಟಗಳಿಗೆ ನೀರು ನುಗ್ಗಿದೆ. ಬೈಂದೂರು ಮತ್ತು ಕುಂದಾಪುರ ತಾಲೂಕಿನಲ್ಲಿ ಕಳೆದ ಹಲವು ದಿನಗಳಿಂದ ಮಳೆರಾಯನ ಆರ್ಭಟಕ್ಕೆ ಸೌಪರ್ಣಿಕ ನದಿಯು ಉಕ್ಕಿ ಹರಿತಾ ಇದ್ದು ಅಕ್ಕಪಕ್ಕದ ಹಲವು ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಸಾಲ್ಬುಡ, ನಾವುಂದ, ಪಡುಕೋಣೆ, ಕಿರಿಮಂಜೇಶ್ವರ, ಮರವಂತೆ, ಬಡಾಕೇರಿ, ನಾಡ ಪ್ರದೇಶಗಳು ನೆರೆ ಹಾವಳಿಯಿಂದ ಜನಜೀವನ ದುಸ್ತರವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಜನವಸತಿ ಪ್ರದೇಶಗಳಿಗೆ ಭೇಟಿ ನೀಡಿ ಧೈರ್ಯವನ್ನ ತುಂಬಿದ್ದಾರೆ. ಪ್ರದೇಶವಾಗಿ ಸಾಕಷ್ಟು ಜನರ ಮುಂದೆ, ಮಾಧ್ಯಮದ ಮುಂದೆ ಚರ್ಚೆ ಆಗ್ತದೆ. ಪ್ರತಿ ವರ್ಷ ಈ ನಮ್ಮುಂದ, ಸಾಲ್ಬುಡು ಮತ್ತು ಹಡವು, ಬಡಕೇರಿ ಈ ಭಾಗದಲ್ಲಿ ಈ ನೆರೆ ಪರಿಹಾರಕ್ಕೆ ಸಾಕಷ್ಟು ಪ್ರಯತ್ನಗಳಾಗಿದೆ. ಹಿಂದೆ ಸರ್ಕಾರದಿಂದ, ಆಸ್ಕರ್ ಫಂಡ್ಸಿಂದ ದೋಣಿ ಕೊಡುವಂಥ ಎಲ್ಲ ವ್ಯವಸ್ಥೆ ಆಗಿದೆ. ಆದರೆ ಅದಕ್ಕೆ ಶಾಶ್ವತ ಪರಿಹಾರ ಇಲ್ಲಿ ಆಗಿಲ್ಲ. ಈ ರಸ್ತೆಗಳನ್ನು ನಿರ್ಮಾಣ ಮಾಡಿದ ತಾತ್ಕಾಲಿಕವಾಗಿ ಆವಾಗ ಈ ಪರಿಸ್ಥಿತಿ ಇದೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಆದರೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು. ಸಾಲ್ಬುಡು ಇಂಥ ಪರಿಸ್ಥಿತಿಯಲ್ಲಿ ಪ್ರತಿ ವರ್ಷ ದನಕರುಗಳಿಗೆ ಮತ್ತು ಅಲ್ಲಿ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮೊದಲೇ ಪ್ರಾರಂಭ ಮಾಡಬೇಕಾಗುತ್ತೆ ತಹಸೀಲ್ದಾರರು. ಇಲ್ಲದಿದ್ದರೆ ಇಲ್ಲಿ ಸಾಕಷ್ಟು 100 ಮನೆಗಳು ವಾಸವಾಗಿದ್ದಾರೆ, ಸಾಕಷ್ಟು ತೊಂದರೆಗೀಡಾಗ್ತಾರೆ. ಅದಲ್ಲದೆ ಮುಂದೆ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ, ಸರ್ಕಾರದ ಮೂಲಕ ಈ ರಸ್ತೆ ಏನಿದೆ ಆವತ್ತು ಇಲ್ಲಿಯ ಪರಿಸ್ಥಿತಿಯನ್ನು ನಾವು ಈ ನೆರೆ ಇಂಥ ಪರಿಸ್ಥಿತಿ ಅಂತ ಗೊತ್ತಿಲ್ಲದೆ ನಾವು ಕಾಂಕ್ರೀಟ್ ರಸ್ತೆ ಮಾಡಿದ್ದೇವೆ. ಆದರೆ ಇವತ್ತು 5 ಫೀಟ್ ಅದನ್ನು ಎತ್ತರ ಮಾಡಿ 2 ಕಿಲೋಮೀಟ್ರಿಗೆ ಮೋರಿಗಳನ್ನ ಹಾಕಿ ನೆರೆ ಬರುವಂಥ ಸಂದರ್ಭದಲ್ಲಿ ಈ 100 ಮನೆಯರಿಗೆ ನಮ್ಮಿಂದ ಯಾವುದಾದ್ರು ಆರೋಗ್ಯ ತೊಂದರೆ ಇದ್ದಂಥ ಪರಿಸ್ಥಿತಿಯಲ್ಲಿ ಕುಂದಾಪುರಕ್ಕೆ ಅಥವಾ ಆಸ್ಪತ್ರೆ ಹೋಗಲಿಕ್ಕೆ ಮತ್ತು ದನಕರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ರಸ್ತೆಗಳನ್ನು ಎತ್ತರ ಮಾಡಿ ಅವರು ಆ ದನಕರುಗಳನ್ನ ತಗೊಂಡೋಗಿ ಮೇಲೆ ಹೋಗಬೇಕಾಗತ್ತೆ. ಅದಕ್ಕೆ ಸರ್ಕಾರ ಸಾಕಷ್ಟು ಹಣ ಜೋಡಣೆ ಮಾಡಿ ಸೈಡ್ ಕಟ್ಟಿ ರಸ್ತೆ ಎತ್ತರ ಮಾಡಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕಂತ ಒತ್ತಾಯನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ಉಸ್ತುವಾರಿ ಸಚಿವರು ಬಂದು ಮುಖ್ಯಮಂತ್ರಿಗಳ ಗಮನ ಸೆಳೆದು ಇದಕ್ಕೆ ತಕ್ಷಣ ಪರಿಹಾರ ಹುಡುಕುವಂಥ ಕೆಲಸ ಆಗಬೇಕಂತ ಒತ್ತಾಯ ಮಾಡ್ತೇನೆ. ಮತ್ತು ಲೋಕಸಭಾ ಸದಸ್ಯರು ಇವತ್ತು ಮೊನ್ನೆ ಮರವಂತಿಗೆ ಏನು ಬಂದು ಹೋಗಿದ್ದಾರೆ, ಅದೇ ರೀತಿ ಈ ಭಾಗದ ಜನರಿಗೆ ಇದು ಶಾಶ್ವತ ಒಂದು ಪರಿಹಾರ ಆಗಬೇಕು. ಇಲ್ಲದಿದ್ದರೆ ಪ್ರತಿ ವರ್ಷ ಮಾಜಿ ಶಾಸಕರು ಎಲ್ಲ ಜನಪ್ರತಿನಿಧಿಗಳು ಬಂದು ಹೋಗೋದು ಬಿಟ್ಟರೆ ಯಾವುದೇ ಪರಿಹಾರದ ಕೆಲಸ ಆಗ್ತಾಯಿಲ್ಲ. ಇದಕ್ಕೆ ಶಾಶ್ವತ ಒಂದು ಪರಿಹಾರ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರದ ಗಮನವನ್ನು ತಂದು ಇದಕ್ಕೆ ಪರಿಹಾರ ಹುಡುಕುವಂಥ ಕೆಲಸ ಆಗಬೇಕಂತ ಒತ್ತಾಯ ಮಾಡ್ತಾ ಇದ್ದೇನೆ.